ನಮಸ್ತೆ ಬಂಧುಗಳೇ. ಈಗಾಗಲೇ ಎಲ್ಲರೂ ಆಧಾರ್ ಕಾರ್ಡ್ ಹಾಗೂ ಪಾನ್ ಕಾರ್ಡನ್ನು ಲಿಂಕ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಹೆಚ್ಚಿನವರು ಈ ಸೇವೆ ಉಚಿತ ಇರುವಾಗಲೇ ಮಾಡ್ಕೊಂಡಿದ್ರೆ, ಇನ್ನು ಕೆಲವರು ₹500 ಫೈನ್ ಕಟ್ಟಿ ಮಾಡಿದ್ದಾರೆ. ಮತ್ತು ಕೆಲವರು ಈಗ ರೀಸೆಂಟಾಗಿ ₹1,000 ಫೈನ್ ಇತ್ತು, ಅದನ್ನು ಕಟ್ಟಿ ಮಾಡಿದ್ದಾರೆ. ಆದರೆ ಈಗ ಸರ್ಕಾರದ ಹೊಸ ಆದೇಶದ ಪ್ರಕಾರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು. ಇದಕ್ಕೊಂದು ಗಡುವು ಇಟ್ಟಿದ್ದಾರೆ, ಡೆಡ್ಲೈನ್ ಇಟ್ಟಿದ್ದಾರೆ. ಇದು ಸೆಪ್ಟೆಂಬರ್ 14ನೇ ತಾರೀಕು. ಸೆಪ್ಟೆಂಬರ್ 14ನೇ ತಾರೀಕಿನ ಒಳಗೆ ಯಾರೆಲ್ಲ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ತಾರೆ ಅವರಿಗೆ ಈ ಸೇವೆ ಉಚಿತವಾಗಿರ್ತದೆ. ಅದರ ನಂತರ ಮಾಡಿದವರಿಗೆ ಮೋಸ್ಟ್ಲಿ ಫೈನ್ ಬೀಳುವ ಚಾನ್ಸಸ್ ಇದೆ. ಇದರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲದಿರುವ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಯಾವುದೇ ಗ್ರಾಮ್ 1 ಸೆಂಟರ್ಗಳಲ್ಲಿ ಅಥವಾ ಕರ್ನಾಟಕ 1 ಸೆಂಟರ್ ಅಥವಾ ಯಾವುದೇ ಸೈಬರ್ ಸೆಂಟರ್ಗಳಲ್ಲಿ ಮಾಡ್ಬೋದು. ಆದರೆ ಅಲ್ಲಿ ಚಾರ್ಜಸ್ ಆಗ್ತದೆ. ಅದರ ಬದಲಾಗಿ ನೀವು ನಿಮ್ಮ ಮೊಬೈಲಿಂದನೇ ಮಾಡ್ಬೋದು ಅಥವಾ ಮೊಬೈಲ್ ಅಥವಾ ಲ್ಯಾಪ್ಟಾಪಿಂದ ಮಾಡ್ಬೋದು. ಮೊಬೈಲ್ ಅಥವಾ ಲ್ಯಾಪ್ಟಾಪಿಂದ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು ನೀವು ನಿಮ್ಮ ಬ್ರೌಸರಲ್ಲಿ ಈ ವೆಬ್ಸೈಟ್ ಓಪನ್ ಮಾಡಬೇಕು. myAadhar.uidai.gov.in. ಈ ವೆಬ್ಸೈಟ್ ಈ ರೀತಿ ಓಪನ್ ಆಗ್ತದೆ. ಇಲ್ಲೊಂದು ಲಾಗಿನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ಸ್ಕ್ರೀನ್ ಓಪನ್ ಆಗ್ತದೆ. ಇದರಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಮತ್ತು ಇಲ್ಲಿ ಒಂದು ವೆರಿಫಿಕೇಷನ್ ಕೋಡ್ ಕಾಣಿಸ್ತಾ ಇರ್ತದೆ. ಈ ಕೋಡನ್ನು ಇಲ್ಲಿ ಕೆಳಗೆ ಎಂಟರ್ ಮಾಡಬೇಕು. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಿಮ್ಮ ಆಧಾರಿಗೆ ಲಿಂಕ್ ಆಗಿರುವಂತಹ ಮೊಬೈಲಿಗೆ OTP ಬರ್ತದೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಮೆಸೇಜ್ ಬರ್ತದೆ, OTP ಜನರೇಷನ್ ಸಕ್ಸಸ್ಫುಲ್ ಅಂತ. ಆಗ ನಿಮ್ಮ ಮೊಬೈಲಿಗೆ, ಆಧಾರಿಗೆ ಲಿಂಕ್ ಆಗಿರುವಂತಹ ಮೊಬೈಲಿಗೆ ಒಂದು OTP ಬರ್ತದೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಸ್ಕ್ರೀನ್ ಓಪನ್ ಆಗ್ತದೆ. ಇದು ಈ ರೀತಿ ಓಪನ್ ಆಗ್ತದೆ. ಇದರಲ್ಲಿ ಇಲ್ಲಿ ಕೆಳಗೆ ಬರಬೇಕು. ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ. ಇಲ್ಲಿ ರೆಡ್ ಕಲರಲ್ಲಿ ಮೆನ್ಷನ್ ಮಾಡಿದ್ದಾರೆ, ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/9/2023. ಅಂದರೆ ಸೆಪ್ಟೆಂಬರ್ 14ರವರೆಗೆ ಈ ಸೇವೆ ಫ್ರೀಯಾಗಿರ್ತದೆ. ಅದರ ನಂತರ ಇದಕ್ಕೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗ್ತದೆ. ಇಲ್ಲೊಂದು ಆಬ್ಜೆಕ್ಟಿವ್ ಓಪನ್ ಆಗ್ತದೆ. ಇದರಲ್ಲಿ ಕೂಡ ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ 14 ತಾರೀಕಿನವರೆಗೆ ಫ್ರೀ, ಅದರ ನಂತರ ಚಾರ್ಜಸ್ ಆಗುವ ಚಾನ್ಸ್ ಇದೆ. ಇದರಲ್ಲಿ ನೆಕ್ಸ್ಟ್ ಕೊಡಿ. ಅದು ಈ ರೀತಿ ಹೇಗೆ ಪ್ರೋಸೆಸ್ ಆಗ್ತದೆ ಇದು ಅಪ್ಡೇಟ್ ಆಗೋದು ಅನ್ನೋದು ಇಲ್ಲಿ ಗ್ರಾಫಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಕೂಡ ಅಪ್ಡೇಟ್ ನೆಕ್ಸ್ಟ್ ಕೊಡಿ. ಈ ನೆಕ್ಸ್ಟ್ ಪೇಜಲ್ಲಿ ಆಧಾರ್ ಕಾರ್ಡಲ್ಲಿ ಈಗಾಗಲೇ ಅಪ್ಡೇಟ್ ಆಗಿರುವಂಥ ಹೆಸರು, ಜೆಂಡರ್ ಮತ್ತು ಡೇಟ್ ಆಫ್ ಬರ್ತ್, ಅಡ್ರೆಸ್ಸನ್ನು ಇಲ್ಲಿ ತೋರಿಸ್ತದೆ. ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಕರೆಕ್ಟ್ ಮಾಡಬೇಕು ಅಂತ ಇದ್ದರೆ ಮಾತ್ರ ಆಧಾರ್ ಸೆಂಟರ್ಗೆ ಹೋಗಬೇಕು. ಇದರಲ್ಲಿ ಇಲ್ಲಿ ಐ ವೆರಿಫೈ ಅಬೌವ್ ಡೀಟೇಲ್ಸ್ ಆರ್ ಕರೆಕ್ಟ್. ಒಂದು ವೇಳೆ ಇದು ಕರೆಕ್ಟ್ ಇದ್ದರೆ ಇಲ್ಲಿ ಐ ವೆರಿಫೈ ಅಂತ ಇದನ್ನು ಕ್ಲಿಕ್ ಮಾಡಿ, ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಾ ಉಂಟು. ನೀವು ಅಪ್ಲೋಡ್ ಮಾಡುವ ಡಾಕ್ಯುಮೆಂಟ್ 2 MBಗಿಂತ ಕೆಳಗೆ ಇರಬೇಕು, 2 MBಗಿಂತ ಕಮ್ಮಿ ಇರಬೇಕು, ಮತ್ತು JPG ಮತ್ತು PNG ಅಥವಾ PDF ಫಾರ್ಮೇಟಲ್ಲಿ ಇರಬೇಕು. ಇಲ್ಲಿ 2 ಡಾಕ್ಯುಮೆಂಟನ್ನು ನಾವು ಅಪ್ಲೋಡ್ ಮಾಡಬೇಕಾಗ್ತದೆ. ಒಂದು ಪ್ರೂಫ್ ಆಫ್ ಐಡೆಂಟಿಟಿ, ಇನ್ನೊಂದು ಪ್ರೂಫ್ ಆಫ್ ಅಡ್ರೆಸ್. ಪ್ರೂಫ್ ಆಫ್ ಐಡೆಂಟಿಟಿಗೆ ಇಲ್ಲಿ ತುಂಬ ಆಪ್ಷನ್ಸ್ ಬರ್ತದೆ. ಇದರಲ್ಲಿ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ವೋಟರ್ ID ಈ ಥರದ್ದೆಲ್ಲ ಇದೆ. ಡ್ರೈವಿಂಗ್ ಲೈಸೆನ್ಸ್ ಕೂಡ ಇದೆ. ನಿಮಗೆ ಯಾವುದು ಅನುಕೂಲ ಇದೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಪಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತೇನೆ. ಇಲ್ಲೊಂದು ಮೆನು ಬರ್ತದೆ ಪಾನ್ ಕಾರ್ಡದ್ದು. ಇದರಲ್ಲಿ ಓಕೆ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ ಪಾನ್ ಕಾರ್ಡ್. ಅದು 2 MBಗಿಂತ ಕಮ್ಮಿ ಇರಬೇಕು. ಇಲ್ಲಿ ವ್ಯೂ ಡೀಟೇಲ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದ್ದಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಈ ರೀತಿ ಪಾಪಪ್ ಬರ್ತದೆ ಮೆಸೇಜ್. ಇದೇನು ಹೇಳ್ತದೆ ಅಂದರೆ, ನೀವು ಐಡೆಂಟಿಟಿ ಪ್ರೂಫಿಗೆ ಅಪ್ಲೋಡ್ ಮಾಡುವ ಡಾಕ್ಯುಮೆಂಟಲ್ಲಿ ನಿಮ್ಮ ಹೆಸರು ಮತ್ತು ಫೋಟೋ ಇರಬೇಕು. ಆ ಹೆಸರು ಈಗ ಹಿಂದೆ ತೋರಿಸಿತ್ತಲ್ಲ ಇಲ್ಲಿ ಡೀಟೇಲಲ್ಲಿ, ಅದಕ್ಕೆ ಮ್ಯಾಚ್ ಆಗಬೇಕು ಅಂತ ಹೇಳ್ತಾ ಇದೆ. ಕರೆಕ್ಟ್ ಇದ್ದರೆ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಕೊಡಿ. ಅದು ಎಲ್ಲಿಂದ ಅಪ್ಲೋಡ್ ಮಾಡಬೇಕು ಅಂತ ಕೇಳ್ತಾ ಉಂಟು. ನೀವು ಸೇವ್ ಮಾಡಿಕೊಂಡಿಟ್ಟಿರುವಂತಹ ಪಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಕೊಡಿ, ಓಪನ್ ಅಂತ ಕೊಡಿ. ಅಪ್ಲೋಡ್ ಮಾಡಿದ ನಂತರ ಈ ರೀತಿ ಬರ್ತದೆ ಗ್ರೀನಲ್ಲಿ 100% ಅಂತ. ಇದು ಬಂದರೆ ಈ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಅಂತ ಅರ್ಥ.
ನೆಕ್ಸ್ಟ್ ಪ್ರೂಫ್ ಆಫ್ ಅಡ್ರೆಸ್ಸಿಗೆ ಇದರಲ್ಲಿ ಕೂಡ ತುಂಬ ಆಪ್ಷನ್ಸ್ ಬರ್ತದೆ. ಇದರಲ್ಲಿ ನಾನು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ತಗೊಳ್ತೇನೆ. ಇಲ್ಲಿ 2ನೇ ಆಪ್ಷನಲ್ಲೇ ಇದೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಮೆಸೇಜ್ ಬರ್ತದೆ. ಅದರ ಮೇಲೆ ಕಂಟಿನ್ಯೂ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಅದು ಕೇಳ್ತದೆ ಎಲ್ಲಿಂದ ಅಪ್ಲೋಡ್ ಮಾಡಬೇಕು ಅಂತ. ನೀವು ಸೇವ್ ಮಾಡಿ ಇಟ್ಕೊಂಡಿರುವಂಥದ್ದು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ತಗೊಂಡು ಅಪ್ಲೋಡ್ ಅಂತ ಕೊಡ್ತೇನೆ. ಈ ರೀತಿ 100% ಅಪ್ಲೋಡ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಕೆಳಗೆ ಒಂದು ಅಕ್ನಾಲೆಜ್ಮೆಂಟ್ ಇದೆ, ಇದನ್ನು ಟಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದು ಪಾಪಪ್ ಬರ್ತದೆ, ಇದರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗ್ತದೆ. ಇಲ್ಲಿ ಮತ್ತೆ ಪುನಃ ಮೆಸೇಜ್ ಬರ್ತದೆ, ಈ ಸರ್ವಿಸು ಸೆಪ್ಟೆಂಬರ್ 14 ತಾರೀಕಿನ ಒಳಗೆ ಫ್ರೀ ಅಂತ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಇಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ ಅಂತ ಬಂದರೆ ನಾವು ಅಪ್ಲೋಡ್ ಮಾಡಿರುವಂಥದ್ದು 100% ಆಗಿದೆ ಅಂತ ಅರ್ಥ. ಅಮೌಂಟ್ ಇಲ್ಲಿ 0 ಅಂತ ತೋರಿಸ್ತಾ ಉಂಟು. ಇವಾಗ ಮೋಸ್ಟ್ಲಿ ಸೆಪ್ಟೆಂಬರ್ 14 ನಂತರ ಯಾರೆಲ್ಲ ಮಾಡ್ತಾರೆ ಅವರಿಗೆ ಪೇ ಮಾಡಬೇಕಾಗಿ ಬರ್ಬೋದು. ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಈಗ ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟ್ ಇಲ್ಲಿ ಡೌನ್ಲೋಡ್ ಆಗ್ತದೆ. ಈ ರೀತಿ ಇರ್ತದೆ ಅದು. ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಅಕ್ನಾಲೆಜ್ಮೆಂಟ್ ಈ ರೀತಿ ಓಪನ್ ಆಗ್ತದೆ. ಇದರಲ್ಲಿ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ. ನಾವೀಗ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದ್ದೀವಲ್ಲ ಅದಕ್ಕೆ ಇಲ್ಲಿ ಒಂದು ಅಕ್ನಾಲೆಜ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಆಧಾರ್ ನಂಬರ್ ಇದೆ, SRN ಇದೆ, ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಇದೆ, ಇನ್ವಾಯ್ಸ್ ನಂಬರ್ ಇದೆ, ಮತ್ತು ಅಮೌಂಟ್ ಎಷ್ಟು ನಾವು ಪೇ ಮಾಡಿದ್ದೇವೆ ಸದ್ಯಕ್ಕೀಗ ಇಲ್ಲ 0 ಅಂತ ತೋರಿಸ್ತಾ ಉಂಟು, ಮತ್ತು ಯಾವ ಡೇಟಿಗೆ ರಿಕ್ವೆಸ್ಟ್ ಟೈಪ್ ಏನಂತ ತೋರಿಸ್ತಾ ಉಂಟು. ಮತ್ತು ಇದರ ಕೆಳಗೆ ಇಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಯುವರ್ ಡಾಕ್ಯುಮೆಂಟ್ ಅಪ್ಡೇಟ್ ರಿಕ್ವೆಸ್ಟ್ ID ಮೆನ್ಷನ್ ಮಾಡಿದ್ದಾರೆ. ಹ್ಯಾಸ್ ಬಿನ್ ರಿಸೀವ್ಡ್ ಆ್ಯಂಡ್ ಈಸ್ ಇನ್ ಪ್ರೋಸೆಸ್. ಯು ಆರ್ ರಿಕ್ವೆಸ್ಟೆಡ್ ನಾಟ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್ ಅಗೇನ್ ಅನ್ಲೆಸ್ ಯು ರಿಸೀವ್ ಎನಿ ಮೆಸೇಜ್ ಇನ್ ರಿಗಾರ್ಡ್ ಫ್ರಮ್ UIDAI. ಅಂದರೆ ಆಧಾರಿಂದ ಏನಾದರೂ ಮೆಸೇಜ್ ಬಾರದೇ ಇದ್ದರೆ ನೀವು ಇನ್ನೊಮ್ಮೆ ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ. ಒಂದು ವೇಳೆ ಇದೇನಾದರೂ ಹೆಚ್ಚು ಕಮ್ಮಿ ಇದ್ದರೆ, ಅಂದರೆ ಆ ವೆರಿಫಿಕೇಷನ್ ಏನಾದರೂ ಫೇಲ್ ಆದರೆ ಆಧಾರ್ ಕಡೆಯಿಂದ ಮೆಸೇಜ್ ಬರ್ತದೆ, ವೆರಿಫಿಕೇಷನ್ ಫೇಲ್ ಆಗಿದೆ ಈ ರೀತಿ ಏನೋ ಬರ್ಬೋದು. ಅದು ಬಂದರೆ ಮಾತ್ರ ಇನ್ನೊಮ್ಮೆ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಆಯಿತು. ಈಗ ನಾವು ಹೋಮ್ ಪೇಜಿಗೆ ಬಂದರೆ ಇಲ್ಲಿ ಈ ರೀತಿ ತೋರಿಸ್ತಾ ಉಂಟು ರಿಕ್ವೆಸ್ಟ್. ಅದರ ಅಂಡರಲ್ಲಿ SRN ನಂಬರ್ ಮತ್ತು ಯಾವಾಗ ಕ್ರಿಯೇಟ್ ಮಾಡಿದ್ದು ಡೇಟ್ ತೋರಿಸ್ತಾ ಉಂಟು, ಮತ್ತು ವೆರಿಫಿಕೇಷನ್ ಸ್ಟೇಜಲ್ಲಿ ಉಂಟು ಇದರದ್ದು ಸ್ಟೇಟಸ್. ಇಲ್ಲಿ ಡೌನ್ ಆರೋ ಕ್ಲಿಕ್ ಮಾಡಿದರೆ ಇದರಲ್ಲಿ ಅದು ಡೀಟೇಲ್ಸ್ ತೋರಿಸ್ತದೆ. ಬಟ್ ಇವಾಗಷ್ಟೇ ಅಪ್ಲೋಡ್ ಮಾಡಿದಲ್ವ, ಸ್ವಲ್ಪ ಟೈಮ್ ತಾಗ್ಬೋದು ಇಲ್ಲಿ ಡೀಟೇಲ್ಸ್ ಬರಲಿಕ್ಕೆ. ಬಂಧುಗಳೇ, ಈ ವಿಡಿಯೋವನ್ನು, ಈ ಮಾಹಿತಿಯನ್ನು ನಿಮ್ಮೆಲ್ಲ ಪರಿಚಯದವರಿಗೂ ಶೇರ್ ಮಾಡಿ. ಯಾಕಂದರೆ ಕಳೆದ ಸಾರಿ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡಿಗೆ ಲಿಂಕ್ ಆಗಲಿಕ್ಕೆ ಶುರುವಿಗೆ ಉಚಿತವಾಗಿಯೇ ಇತ್ತು. ಅದು ತುಂಬ ಜನರಿಗೆ ಮಾಹಿತಿ ಇಲ್ಲದ ಕಾರಣ ಹೆಚ್ಚಿನವರು ಅದಕ್ಕೆ 500 ರೂಪಾಯಿ ಅಥವಾ 1000 ರೂಪಾಯಿ ಫೈನ್ ಕಟ್ಟಿ ಅದನ್ನು ಲಿಂಕ್ ಮಾಡಿಕೊಂಡಿದ್ದಾರೆ. ಈ ಸರ್ವಿಸ್ ಕೂಡ ಸೆಪ್ಟೆಂಬರ್ 14ನೇ ತಾರೀಕಿನವರೆಗೆ ಉಚಿತವಾಗಿದೆ. ಅದರ ನಂತರ ಇದಕ್ಕೆ ಫೈನ್ ಬೀಳ್ತದೆ. ದಯವಿಟ್ಟು ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.